ಬಿಸಿ ರೋಡ್ ಅಡ್ಡಹೊಳೆ ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಯ ವೇಳೆ ಬಂದ್ ಆಗಿರುವ ಸಂಪರ್ಕ ರಸ್ತೆಗೆ ಕಾಂಕ್ರೀಟ್ ಮಾಡುವಂತೆ ಹಾಗೂ ಕೆಡವಿ ಹಾಕಲಾದ ಬಸ್ ನಿಲ್ದಾಣವನ್ನು ಮರುಸ್ಥಾಪಿಸಿಕೊಡುವಂತೆ ನರಹರಿ ಭಾಗದ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಲ್ಲಡ್ಕ ಸಮೀಪದ ಗೊಳ್ತಮಜಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನರಹರಿ ನಗರ ಮತ್ತು ಕೃಷ್ಣಕೋಡಿ ಎಂಬಲ್ಲಿ ಒಟ್ಟು 3 ರಸ್ತೆಗಳ ಸಂಪರ್ಕವನ್ನು ಕಡಿದು ಹಾಕಲಾಗಿತ್ತು. ಹಾಗಾಗಿ ಕಳೆದ 3 ವರ್ಷಗಳಿಂದ ಈ ಭಾಗದ ಸಾರ್ವಜನಿಕರು ಸಂಚರಿಸುವುದು ಬಹಳ ಕಷ್ಟಕರವಾಗಿತ್ತು. ಕೇವಲ 30 ರಿಂದ 40 ಮೀಟರ್ ವರೆಗೆ ಕಾಂಕ್ರೀಟ್ ಮಾಡಿದರೆ ರಸ್ತೆ ದುರಸ್ತಿಯಾಗಿ ಸಂಚಾರ ಸುಗಮವಾಗಿ ಸಾಗುತ್ತದೆ. ಈ ಬಗ್ಗೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಬಸ್ ನಿಲ್ದಾಣ ಹಾಗೂ ಸಂಪರ್ಕ ರಸ್ತೆಗೆ ಅವಕಾಶ ಇಲ್ಲ ಎಂದಿದ್ದು ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆ ಶಾಲಾ ಮಕ್ಕಳಿಗೆ ಶಾಲೆ ಆರಂಭವಾಗಿ ಮಳೆಗಾಲ ಆರಂಭವಾಗುವ ಮುನ್ನವೇ ಸಂಚಾರಕ್ಕೆ ದುಸ್ಥಿತಿಯಲ್ಲಿರುವ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತೆ, ಮಳೆಗಾಲ ಬೇಸಿಗೆಗಾಲದಲ್ಲಿ ರಕ್ಷಣೆಗಾಗಿ ಬಸ್ ನಿಲ್ದಾಣ ನಿರ್ಮಿಸುವಂತೆ ಈ ಭಾಗದ ಜನತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನರಹರಿ ನಗರದ ಇಕ್ಲಿಗೆ ಒಂದು ರೋಡ್ದ ಸಮಸ್ಯೆ ಉಂಟು ಸರ್. ಅದು ಬಂಡ ಇಂಕಲ್ನ ಹೈವೇದ ಅವಳು ಒಂದು 50 ಮೀಟರ್ದು ಮಡ್ ರೋಡ್ ಉಂಟು. ಐನು ಒಂಜಿ ಸರಿ ಮಂತ್ ಕೊರುಡು ಅಂಚನೆ ಮೂಲೊಂಜಿ ನರಹರಿ ನಗರ ದುಂಬು ಬಸ್ ಸ್ಟ್ಯಾಂಡ್ ಇತ್ತದೆ. ಆ ಬಸ್ ಸ್ಟ್ಯಾಂಡ್ ಒಂಜಿ ಬಸ್ ಸ್ಟ್ಯಾಂಡ್ ಎಲ್ಲ ಮಂತ್ ಕೊರುಡು ಬೊಕ ಶಾಲೆದ ಜೋಕ್ಲೆ ಪೂರ ಬಾರಿ ಬಂಗಾಪುಂಡು ಪೋಯರ ಮಾತೆರೆಗ್ಲ ಮಾತ ಕುಡ್ಲಾಗೆ ಬೋಪು ನಕ್ಲುಪ್ಪುನೆ ಬೊಕ ಅಂಗವಿಕಲೆರ್ಲ ಉಲ್ಲೇರು ಊರೆರೆಗ್ಲ ನಮ್ಮ ಈ ಊರ್ದಕ್ಲೆ ಮಾತೆರೆಗ್ಲ ಮಸ್ತ್ ಇಲ್ಲಲ ಉಂಡು ಅಕ್ಲೆ ಪೂರ ಸಹಾಯ ಆಪುನಲ್ಲೆಗ ಮನ್ಪೋಡು ಮಂತ್ ಕೊರುಡು ಎಂಕ್ಲಿಂದ ದುಂಬು ಡಿಸಿಗ್ ಬೊಕ ಹೈವೇದಕ್ಲೆ ಪೂರ ಲೆಟ್ರ್ ಕೊರ್ತಾ ಏರ್ಲಂದಕ್ಕೆ ಬಚ್ಚದು ಒಂಜಿ ತೂಯಿನಕ್ಲೆಜ್ಜಿ ಸಂಸದರಿಗೆ ಬೊಕ ಅಂಚನೆ ಪಂಚಾಯತ್ಗೆ PDO ಪೂರ ಲೆಟ್ರ್ ಕೊರ್ದು ಪೂರ ಆಗ್ತದೆ. ನನ್ನ ಎಂಕ್ಲು ಎಂಚಿನ ಮನ್ಪೋಡು ಈ ಒಂದಿಂದು ಲಾಸ್ಟ್ದ ನಿರ್ಧಾರ ನಾನು ಬೊಕ ಎಂಕಲ್ ಅಂಚನೆ ಓಟುಗೆ ಏನೇರ ಬತ್ತನಲ್ಲ ಎಂಕಲ್ ಒಯ್ಕಲ ಎಂದೆಟ್ಟೆ ಒಂಜಿ 10-25 ಇಲ್ಲುಂಡು ಎಂಕಲ್ ಮಾತ ಸೇರ್ದು ದಾದಾಂಡಲ್ಲ ವ್ಯವಸ್ಥೆ ಮನ್ಪು ಅಂದ್ ಬಂಡದು ಎಂಕಲ್ನ ನಿರ್ಧಾರ.